ಬಡವರು, ರೈತಾಪಿ ಜನರಿಗೆ, ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ ತನ್ನ 107ನೇ ಶಾಖೆಯನ್ನು ಶಿರೂರಿನಲ್ಲಿ ಪ್ರಾರಂಭಿಸಿರುವುದು ಸಂತಸ ನೀಡಿದೆ. ನವೋದಯ ಸ್ವಸಹಾಯ ಸಂಘಗಳು ಅನೇಕ ಕುಟುಂಬಗಳ ಬದುಕಿನ ಭರವಸೆಯಾಗಿದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇನ್ನಷ್ಟು ಹೊಸ ಶಾಖೆಗಳು ಆರಂಭಗೊಳ್ಳಲಿ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಹೇಳಿದರು. ಅವರು ಶಿರೂರಿನ ಪ್ರಭು ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭಗೊಂಡ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 107ನೇ ಶಿರೂರು ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು. 20,000 ಜನಸಂಖ್ಯೆ ಇರುವ ಶಿರೂರಿನಲ್ಲಿ ವಿದೇಶಗಳಲ್ಲಿ ದುಡಿಯುವವರ ಸಂಖ್ಯೆ ಹೆಚ್ಚಿದೆ. ತಾಲೂಕಿನಲ್ಲೇ ಅತಿ ಹೆಚ್ಚು ಆರ್ಥಿಕ ವಹಿವಾಟು ನಡೆಯುವುದು ಶಿರೂರಿನಲ್ಲೇ. ಈಗಾಗಲೇ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಂಕರನಾರಾಯಣ ಶಿರೂರಿನಲ್ಲಿ ಶಾಖೆ ಆರಂಭಗೊಂಡಿದೆ. ತಲ್ಲೂರು ಉಪ್ಪುಂದ ಭಾಗದಲ್ಲಿ ಶಾಖೆ ತೆರೆಯುವ ತಯಾರಿ ನಡೆಯುತ್ತಿದ್ದು, ನನ್ನ ಕ್ಷೇತ್ರದಲ್ಲಿ 4 ಶಾಖೆಗಳಾಗುತ್ತಿರುವುದು ಖುಷಿ ನೀಡಿದೆ. ಸಹಕಾರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುಭವವಿರುವ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ತಮ್ಮ 28 ವರ್ಷಗಳ ಅಧಿಕಾರಾವಧಿಯಲ್ಲಿ ಪ್ರಾಮಾಣಿಕವಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನವಾಗಿ ನಿಮ್ಮ ಡಿಸಿಸಿ ಬ್ಯಾಂಕ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕು ಸರಿಸಮಾನವಾಗಿ ಸ್ಪರ್ಧೆ ಕೊಡುತ್ತದೆ ಅಂತ ಹೇಳಿದರೆ ನಿಜವಾಗಿ ದೊಡ್ಡ ವಿಷಯ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸವಾಲು ಸೊಸೈಟಿಗಳಿವೆ, ಕೋಟ್ಯಾಂತರ ರೂಪಾಯಿ ಇದೆ, ಅದು ಸದ್ವಿನಿಯೋಗ ಆಗುವುದಿಲ್ಲ. ಯಾವ ಹಣ ಇದ್ದವರ ಕೈಗೆ ಹೋಗುತ್ತೆ ಹೊರತು ಹಣ ಇಲ್ಲದಿದ್ದವರ ಕೈಗೆ ಹೋಗುವುದಿಲ್ಲ. ಸರ್ಕಾರಿ ಅಂದರೆ ಸಾಮಾನ್ಯರು ಹಣ ಇಲ್ಲದಿದ್ದವರ ಕೈಗೆ ಕೊಟ್ಟು ಅವರಿಂದ ಅಭಿವೃದ್ಧಿ ಪಥಕ್ಕೆ ಹೋಗುವಂತಹ ಕೆಲಸವನ್ನೇ ಮಾಡುವುದೇ ಸರ್ಕಾರಿ ರಂಗದ ಧ್ಯೇಯ ಅನ್ನೋದರಲ್ಲಿ ಸರ್ಕಾರಿ ರಂಗ ಒಂದು ನೆರಳು ನಮ್ಮ ಕ್ಷೇತ್ರದ ನಮ್ಮ ಕುಂದಾಪುರ ತಾಲೂಕಿನ ಮಳವಳ್ಳಿ ಶಿವರಾಯರು ಅವರನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು, ಶಿರೂರು ಭಾಗದ ಜನರು ಶ್ರೀಮಂತರು, ಮಾತ್ರವಲ್ಲ ಹೃದಯ ಶ್ರೀಮಂತಿಕೆಯುಳ್ಳವರು. ನಮ್ಮ ಶಾಖೆ ಆರಂಭದಲ್ಲೇ ಇಲ್ಲಿನ ಜನರು ಇದನ್ನ ನಿರೂಪಿಸಿದ್ದಾರೆ. 10 ಕೋಟಿಗೂ ಮಿಕ್ಕಿ ಠೇವಣಿ ಹಾಗೂ 1,500 ಖಾತೆಗಳನ್ನು ಆರಂಭಿಸಿ 1 ಕೋಟಿಯಷ್ಟು ಸಾಲ ಪಡೆದಿದ್ದಾರೆ ಎಂದು ಹೇಳಿದರು. ಉಡುಪಿ ಜಿಲ್ಲೆಯ ಗಡಿಭಾಗವಾದ ಶಿರೂರಿನಲ್ಲಿ ಶಾಖೆ ಆರಂಭಿಸಬೇಕೆಂದು 20 ವರ್ಷಗಳ ಹಿಂದೆಯೇ ಅಂದುಕೊಂಡಿದ್ದೆ. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ಈ ವರ್ಷದ ಆರಂಭದಲ್ಲಿ ಶಾಖೆ ಪ್ರಾರಂಭ ಮಾಡಿದ್ದೇವೆ. ಶಿರೂರಿನ ಅಭಿವೃದ್ಧಿಗೆ ನಮ್ಮ ಶಾಖೆ ಖಂಡಿತವಾಗಿಯೂ ಸಹಕಾರಿಯಾಗಲಿದೆ. 119 ವರ್ಷಗಳಿಂದ ಸಹಕಾರಿ ಕ್ಷೇತ್ರ ಬೆಳೆದು ಬಂದಿದೆ. ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದ ಮಹತ್ವವಿದೆ. ಸರ್ಕಾರದ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪುವ ಕ್ಷೇತ್ರವಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಎಂದು ಎಂ.ಎನ್. ರಾಜೇಂದ್ರ ಕುಮಾರ್ ಹೇಳಿದರು. 119 ವರ್ಷದಿಂದ ಈ ಸಹಕಾರಿ ಕ್ಷೇತ್ರ ಬೆಳೆದಿದೆ. ಇವತ್ತು ಸರ್ಕಾರದಿಂದ ಸಿಗುವಂತ ಸಾಲ ಮನ್ನಾ ಇರ್ಬೋದು, ಬಡ್ಡಿ ಮನ್ನಾ ಇರ್ಬೋದು, ಇನ್ನೊಂದು ಯಾವುದೋ ಇರ್ಬೋದು, ಯಾರ ಮುಖಾಂತರ ಬರ್ತದೆ? ಸಹಕಾರಿ ಕ್ಷೇತ್ರದ ಮುಖಾಂತರ ಬರ್ತದೆ ಹೊರತು ಬೇರೆಯವರ ಮುಖಾಂತರ ಬರುವುದಿಲ್ಲ. ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಕೂಡ ಇದೆ. ನೇರವಾಗಿ ಸರ್ಕಾರದ ಯೋಜನೆಗಳು ಕಟ್ಟಕಡೆಯ ಮನುಷ್ಯರನ್ನು ತಲುಪುವ, ಫಲಾನುಭವಿಗಳನ್ನು ತಲುಪುವಂತ ಒಂದು ಕ್ಷೇತ್ರ ಇದ್ರೆ ಅದು ಸಹಕಾರಿ ಕ್ಷೇತ್ರ. ಇಲ್ಲಾಂದ್ರೆ ಬೇರೆ ಕ್ಷೇತ್ರದಲ್ಲಿ ಏನಾಗ್ತದೆ ಹೇಳಿದ್ರೆ, ನನ್ನಲ್ಲ ಇಷ್ಟೊಂದು ದೊಡ್ಡ ಬರ್ತದೆ ಪೇಟೆ ಇಲ್ಲ, ನಾನು ಮಹೇಶ್ ಶೆಟ್ಟಿ ಕೊಡ್ತೇನೆ, ಮಹೇಶ್ ಶೆಟ್ಟಿ ಪಂಡ್ರ ಕೊಟ್ಟರು, ಅವ್ರು ಅರಿಚಂದ್ರ ಕೊಟ್ಟರು, ಅವ್ರ ಕಡೆ ಕೊಟ್ಟು ಫಲಾನುಭವಿಗೆ ಐಸಿನ ನೀರು ಹೋಗಿ ಹೋಗ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ನೇರವಾಗಿ ಐಸ್ ಆಗಿ ಹೋಗಿ ಮುಟ್ಟುವಂತ ಕ್ಷೇತ್ರ ಇದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ. ನೂತನ ಶಾಖೆಯ ಗಣಕೀಕರಣ ಘಟಕವನ್ನು ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಟಿ. ನಾರಾಯಣ್ ಹೆಗ್ಡೆ ಉದ್ಘಾಟಿಸಿದರು. ಭದ್ರತಾ ಕೊಠಡಿಯನ್ನು ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಿಲ್ಶಾದ್ ಬೇಗಂ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಟ್ಟಡ ಮಾಲಕ ಪಾಂಡುರಂಗ ಆರ್. ಪ್ರಭು, ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಕೆ. ಹರಿಶ್ಚಂದ್ರ, ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ ಹಾಜರಿದ್ದರು. ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್. ರಾಜಪೂಜಾರಿ ಪ್ರಸ್ತಾಪಿಸಿ ಸ್ವಾಗತಿಸಿದರು. ನಿರ್ದೇಶಕ ಎಂ. ಮಹೇಶ್ ಹೆಗ್ಡೆ ಧನ್ಯವಾದವಿತ್ತರು. ಪತ್ರಕರ್ತ ಸುಬ್ರಹ್ಮಣ್ಯ ಪಡುಕೋಣೆ ನಿರೂಪಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.
ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.